ತಿಪಟೂರು ನಗರದ ಕೆಆರ್ ಬಡಾವಣೆಯಲ್ಲಿರುವ ಕೆಟಿ ಶಾಂತಕುಮಾರ್ ನಿವಾಸಕ್ಕೆ ಆಗಮಿಸಿದ ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಶಿವಸ್ವಾಮಿ ಮಾತನಾಡಿ, ತಾಲೂಕಿನ ಕೊನೆಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರುವ ಕೆಟಿ ಶಾಂತಕುಮಾರ್ ಅವರು ಸಮಾಜ ಸೇವಕರಾಗಿ ತಾಲೂಕಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಜ ಸೇವೆಗೆ ತಮ್ಮ ಸ್ವಂತ ಹಣ ಬಳಕೆ ಮಾಡಿ ಒಬ್ಬ ಸದೃಢ ನಾಯಕನಾಗಿ ತಾಲೂಕಿನಲ್ಲಿ ಸೇವೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವ ಕೆಟಿ ಶಾಂತಕುಮಾರ್ ಅವರು ಜೆಡಿಎಸ್ ಪಕ್ಷ ಸೇರಬೇಕೆಂದು ಗ್ರಾಮೀಣ ಭಾಗದ ಕಾರ್ಯಕರ್ತರ ಒತ್ತಡ ಪಕ್ಷದ ಹೈಕಮಾಂಡ್ ಮೇಲಿದೆ. ಆದ ಕಾರಣ ಕೆಟಿ ಶಾಂತಕುಮಾರ್ ಅವರಿಗೆ ಜೆಡಿಎಸ್ಗೆ ಬರುವಂತೆ ತಾಲೂಕು ಘಟಕದಿಂದ ಮನವಿ ಮಾಡುತ್ತಿದ್ದೇವೆ ಎಂದರು. ಈಗಾಗಲೇ ತಾಲೂಕಿನಲ್ಲಿ ಉತ್ತಮ ಸಮಾಜ ಸೇವಕರು ಎಂದು ಹೆಸರು ಗಳಿಸಿರುವ ಶಾಂತಕುಮಾರ್ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದಲೇ ಚುನಾವಣಾ ಕಣಕ್ಕೆ ಇಳಿದರೆ ಶಾಸಕರಾಗುವುದರಲ್ಲಿ ಯಾವುದೇ ಅನುಮಾನ ಬೇಡ. ಜೆಡಿಎಸ್ ಪಕ್ಷದ ಮುಖಂಡರಾದ ಗೋವಿಂದ ಸ್ವಾಮಿ, ಬಾಳೆಕಾಯಿ ಸ್ವಾಮಿ, ರಾಜಶೇಖರ್, ತಿಮ್ಮೇಗೌಡ, ರಾಕೇಶ್, ನಾಗರಾಜು ಮೊದಲಾದವರು ಕೆಟಿ ಶಾಂತಕುಮಾರ್ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರೆ ಪಕ್ಷ ಬಲಗೊಳ್ಳಲಿದೆ ಎಂದು ಸಭೆಯಲ್ಲಿ ಹೇಳಿದರು. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ನಾನು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನಸಭೆಗೆ ಟಿಕೆಟ್ ನೀಡುವಂತೆ ವರಿಷ್ಠರಲ್ಲಿ ಮನವಿ ಮಾಡಿದ್ದೇನೆ. ಪಕ್ಷದ ಮುಖಂಡರ ಅಭಿಪ್ರಾಯ ಹಾಗೂ ನನ್ನ ಬೆಂಬಲಿಗರ ಜೊತೆ ಮಾತನಾಡಿದ ನಂತರ ಮುಂದಿನ ನಿರ್ಧಾರ ಇನ್ನೊಂದು ವಾರದಲ್ಲಿ ಕೈಗೊಳ್ಳುತ್ತೇನೆ ಎಂದು ಜೆಡಿಎಸ್ ಮುಖಂಡರಿಗೆ ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರಾಧಮ್ಮ, ನಾರಾಯಣಗೌಡ, ಯುವ ಮುಖಂಡರಾದ ರೋಹಿತ್, ಮಂಜು, ಕುಮಾರ್, ಯೋಗಾನಂದ ಮೊದಲಾದವರು ಇದ್ದರು. ವರದಿ ಆನಂದ, ತಿಪಟೂರು. ಒಬ್ಬ ರಾಜಕಾರಣಿಗೆ ಇರತಕ್ಕಂಥದ್ದು ಏನು ಅಂದರೆ, ಮೊದಲು ಕೇಳ್ತಕ್ಕಂಥ ಶಕ್ತಿ. ನೀನು ಸರ್ವಿಸ್ ಅವರಿಗೆ ರಿಟರ್ನ್ ಮಾಡತಕ್ಕಂಥ ಶಕ್ತಿ ಅಲ್ಲ. ಅವನು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಹೇಳಿದ್ದನ್ನ ತಾಳ್ಮೆಯಾಗಿ ಕೇಳಿಬಿಟ್ರೆ ಅರ್ಧ ಸಮಸ್ಯೆ ಪರಿಹಾರ ಆದಂಗೆ ಅಂತ ಹೇಳುತ್ತೆ ರಾಜಕಾರಣದಲ್ಲಿ. ಆ ಲಿಸ್ನಿಂಗ್ ಕೆಪಾಸಿಟಿ ಇದೆ. ಅದೇ ರೀತಿ ಸಾಮಾಜಿಕವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೆಪಾಸಿಟಿ ಇದೆ. ವಿದ್ಯಾಭ್ಯಾಸ ಇದೆ. ಒಬ್ಬ ಇಂಜಿನಿಯರು. ನನಗೊಂದ್ಸರಿ ಅವರು ಇದು ಮಾಡಿದರು, ನಾನು IAS ಎಕ್ಸಾಮ್ ಕಟ್ಟಿದ್ದೆ ಅಂತ ಹೇಳಿ. ಅದು ಸಹಿತ ಒಂದು ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಒಂದು ನಾಲೆಡ್ಜ್ ಇರುತ್ತೆ. ಯಾಕೆಂದರೆ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಎಲ್ಲದರ ಬಗ್ಗೆನೂ ಒಂದು ಜ್ಞಾನ ಇರುತ್ತೆ. ನಾನು ಸಹಿತ KS ಎಲಿಜಿಬಲ್ ಕ್ಯಾಂಡಿಡೇಟ್ ಅಪ್ ಟು ಇಂಟರ್ನಲ್ಗೂ ಹೋಗಿ ಬಂದಿರ್ತಕ್ಕಂಥವ್ರು. ಆ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್, ಫ್ಯೂಚರ್ ಎಲ್ಲದ್ರ ಬಗ್ಗೆ ಥಿಂಕ್ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಆ ವ್ಯಕ್ತಿಗೆ ಇರುತ್ತೆ. ಇವೆಲ್ಲ ಗುಣಗಳನ್ನು ನೋಡಿ ನಾವು ಅನೇಕ ದಿವಸದಿಂದ ಅವ್ರನ್ನ ಪಕ್ಷಕ್ಕೆ ಬನ್ನಿ, ನಿಮ್ಮ ಸರ್ವಿಸ್ ನಮಗೆ ಬೇಕು ಅಂತವ್ರು. ಆದರೆ ಅವ್ರು ಏನೂ ರೆಸ್ಪಾನ್ಸ್ ಮಾಡಿರಲಿಲ್ಲ. ಬರ್ರಿ, ಬೇಕಾದ್ರೆ ಕಾಫಿ ಕುಡೀರಿ, ತಿಂಡಿ ತಿಂದ್ರಿ, ಅಥವಾ ನಿಮ್ಮೂರಿಗೆ ಏನಾರು ಕಷ್ಟ ಇದೆಯಾ, ಒಂದ್ಸರಿ ನಮ್ಮ ಡೈರಿ ಕರ್ಕೊಂಡೋಗಿದ್ದು, ದುಡ್ಡು ಕೊಡ್ತೀವಿ, ಬೇಕಾ? ಇಲ್ಲ ಸ್ವಾಮಿ, ಬೇಕಾದ ಕೇಳ್ತೀವಿ ಅಂತ. ಅಂದರೆ ಅವರಿಗೆ ಆ ರೀತಿ ಸಾಮಾಜಿಕವಾದಂಥ ಒಂದು ಮನೋಭಾವ, ಆ ಜನಕ್ಕೆ ಸರ್ವಿಸ್ ಕೊಡಬೇಕು ಅನ್ನೋ ಮನೋಭಾವ ಇತ್ತು. ಅದು ಅವರು ಪಕ್ಷಕ್ಕೆ ನಾನು ಕರೆದ್ರು ಸಹಿತ, ನಾವೆಲ್ಲ ಹೋಗಿ ಕರೆದ್ರು ಸಹಿತ ಅವರೇನು ಅದಕ್ಕೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಇವತ್ತು ಅಟ್ ಪ್ರೆಸೆಂಟ್ ಈಗಲೂ ಸಹಿತ ಅವರು ಒಳ್ಳೆ ರೀತಿಯಲ್ಲೇ ಬನ್ನಿ ಮನೆಗೆ ಬನ್ನಿ. ನಾವು ಚುನಾವಣೆ ಇವೆಲ್ಲ ಹತ್ರಕ್ಕೆ ಬಂದಿದೆ, ನಾವು ಸಂಘಟನೆ ಮಾಡಬೇಕು, ಪಕ್ಷಕ್ಕೆ ಸಂಘಟನೆ ಇರಬೇಕು. ಅದಕ್ಕೋಸ್ಕರ ನಮಗೂ ಒಬ್ಬ ಕಾರ್ಯಕರ್ತ ಬರ್ತಾನಲ್ಲ, ಒಬ್ಬ ಒಳ್ಳೆ ಕಾರ್ಯಕರ್ತ ನಮ್ಮ ಪಕ್ಷಕ್ಕೆ ಬಂದರೆ ಅದು ಉತ್ತಮವಲ್ವಾ? ಪಕ್ಷಕ್ಕೆ ಒಂದು ಹೆಸರಲ್ವಾ? ಕಾರ್ಯಕರ್ತರಾಗಿ ನಮ್ಮ ಪಕ್ಷಕ್ಕೆ ಬರಬೇಕು ಅಂತೇಳಿ ನಾವು ಅವ್ರನ್ನ ಒತ್ತಾಯ ಮಾಡಿ ಇವತ್ತು ಅವ್ರನ್ನ ನಾವು ಪಕ್ಷಕ್ಕೆ ಕರಿತೀವಿ. ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಮಗೆ 100 ಆನೆ ಬಲ ಬರುತ್ತೆ. 100 ಆನೆ ಬಲ ಅಂದರೆ ಅವ್ರ ಜೊತೆ ನಾವು ಸಮಾಜ ಸೇವೆ ಮಾಡ್ಬೋದು, ನಾವು ಸೇರ್ಕೋಬೋದು. ಅವರ ಜನಗಳ BCM ಕಮ್ಯುನಿಟಿ ಬಗ್ಗೆ, ಮೈನಾರಿಟಿ ಬಗ್ಗೆ, ಹಿಂದುಳಿದ ಅತ್ಯಂತ ದೀನ ದಲಿತರ ಬಗ್ಗೆ ಎಲ್ಲ ಸರ್ವಿಸ್ನು ಅವ್ರು ಮಾಡಿದ್ದಾರೆ. ಈಗ ನಾವು ಪತ್ರಿಕೆಯಲ್ಲಿ ಪ್ರತಿದಿನ ಫೇಸ್ಬುಕ್ಕಲ್ಲಿ ನಾನು ನೋಡ್ತಾ ಇರ್ತೀನಿ. ನಮ್ಮ ಕಾರ್ಯಕರ್ತರೆಲ್ಲ ತುಂಬ ಆಸೆ ಪಟ್ಟಿದ್ದಾರೆ, ಅವ್ರನ್ನೂ ಕರ್ಕೊಳ್ರಿ ಪಕ್ಷಕ್ಕೆ. ಅವ್ರನ್ನ ಕರ್ಕೊಂಡ್ರೆ ನಮಗೆ ಸಂಘಟನೆಗೆ ಹೆಚ್ಚಿಗೆ ಶಕ್ತಿ ಬರುತ್ತೆ. ಕರ್ಕೋಬೇಕು ಅಂತ ನಮ್ಮ ಕಸಬಾ ಹೋಬಳಿಲಿ, ಇಲ್ಲಿ ಸ್ಪೆಷಾಲಿಟಿ ಏನು ಈ ತಾಲೂಕಿನಲ್ಲಿ ಅಂತಂದರೆ, ಕಸಬಾ ಹೋಬಳಿಲಿ ನಮ್ಮ ನಂಟರುಗಳದು ಪ್ರೆಷರ್ ಜಾಸ್ತಿ. ಕರ್ಕೊಳ್ರಿ, ಅವ್ರನ್ನ ಒಳ್ಳೆ ಸರ್ವಿಸ್ ಇರುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು, ಕಸಬಾ ಹೋಬಳಿ ಕಾರ್ಯಕರ್ತರದ್ದೇ ಡಿಮ್ಯಾಂಡ್ ಜಾಸ್ತಿ. ಇವೆಲ್ಲ ಇತ್ತು. ಇದರಿಂದ ನಾವು ಅವ್ರನ್ನೂ ಭಾರಿ ಹಿಂಸೆ ಮಾಡೋದು. ಅವರು ಬಂದು ಕಾಫಿ ಕುಡೀರಿ, ತಿಂಡಿ ತಿನ್ನಿರಿ.